ನಮಸ್ಕಾರ. ಒಂದು ಹೊಸ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಎಲ್ಲರೂ ಹೇಳ್ತಾರೆ ಮಕ್ಕಳಿಗೆ 2 ವರ್ಷ ಕಲಿಯಪ್ಪ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಪಾಸ್ ಆದ ನಂತರ ಲೈಫ್ ಸೆಟ್ ಆಗುತ್ತೆ ಅಂತ. ಬಟ್ ಸೆಕೆಂಡ್ ಪಿ ಯು ಎಕ್ಸಾಮ್ ಆದ ನಂತರ ಮಕ್ಕಳಿಗೆ ಗೊತ್ತಾಗುತ್ತೆ ಇನ್ನು ಅದು ಎಷ್ಟೋ ಎಕ್ಸಾಮ್ಸ್ ಬರೆಯೋಕ್ಕಿದೆ, ಆಮೇಲೆ ಲೈಫ್ ಶುರು ಆಗುತ್ತೆ ಅಂತ. ಸೊ ವಿ ಹ್ಯಾವ್ ಅ ವೆರಿ ಸ್ಪೆಷಲ್ ಶೋ ಆ್ಯಂಡ್ ಆಲ್ಸೋ ವೆರಿ ಸ್ಪೆಷಲ್ ಗೆಸ್ಟ್ ವಿತ್ ಮೀ. ನಮಸ್ಕಾರ, ನನ್ನ ಹೆಸರು ಅರ್ಪಿತ್. ನೀವು ನೋಡ್ತಿದ್ರ V4 News 24/7 ಸ್ಪೀಡ್ ಮೆಡಿಕಲ್ ಇನ್ಸ್ಟಿಟ್ಯೂಟ್. ಇವರ ಜೊತೆ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. Before I start off anything, let's welcome the guest and the smartest person for today's show. Namaskara. With us we have Dr. K. Rajendra avaru. He is a professor in biology, expert college irli athwa Vikas college alli former principal agidru. Ivattu nam jothe ಕಾರ್ಯಕ್ರಮದಲ್ಲಿ he'll be talking about NEET. ನೀಟ್ ಅಂದರೆ ಸ್ವಚ್ಛತೆ ಅಲ್ಲ, NEET. ಈ ಎಕ್ಸಾಮ್ ಬಗ್ಗೆ ಮಾತಾಡ್ಲಿಕ್ಕಿದ್ದೀವಿ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಈ ಎಕ್ಸಾಮ್ ಜೊತೆ ಮೆಡಿಕಲ್ ಫೀಲ್ಡ್ ಏನಿದೆ, ಪ್ರೊಫೆಷನ್ ಏನಿದೆ, ಇದರ ಬಗ್ಗೆ ಕೂಡ ನಾವು ತಿಳಿಲಿಕ್ಕಿದ್ದೀವಿ. ಸೊ ವಿದೌಟ್ ಮಚ್ ಡಿಲೇ ಲೆಟ್ ಸ್ಟಾರ್ಟ್ ಆಫ್. ಸರ್, ವೆಲ್ಕಮ್ ಟು ದ ಶೋ. ಆ್ಯಂಡ್ ದ ಫಸ್ಟ್ ಕ್ವೆಶನ್, ಈ ಮೆಡಿಕಲ್ ಪ್ರೊಫೆಷನ್ ಅಂದರೆ ಏನು, ಹೇಗಿರುತ್ತೆ? ಮೆಡಿಕಲ್ ಪ್ರೊಫೆಷನ್ ಅಂದರೆ ಎಲ್ಲರೂ ತಿಳಿದ ಹಾಗೆ ಅಲ್ಲಿ ಒಳ್ಳೆ ಡಾಕ್ಟರ್ ಆಗಿ ಹೊರಗೆ ಬರ್ತಾರೆ ಕಾಲೇಜಿಂದ. ಎಸ್, ಒಳ್ಳೆ ಡಾಕ್ಟರ್ ಆದರೆ ಪೇಷಂಟನ್ನು ನೋಡುವಾಗ ಪೇಷಂಟ್ ಬಾಡಿಯನ್ನು ಅವರು ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಡ್ತಾರೆ. ಆದರೆ ಇತ್ತೀಚೆಗೆ ಏನಾಗಿದೆ, ಕೆಲವು ಕಡೆಯಲ್ಲಿ, ಎಲ್ಲ ಡಾಕ್ಟರ್ಗಳೆಲ್ಲ, ಕೆಲವು ಕಡೆಯಲ್ಲಿ ಕೆಲವು ಇರೆಗ್ಯುಲಾರಿಟಿ ಆಗಿ ಡಾಕ್ಟರ್ಸ್ ಕ್ವಾಲಿಫಿಕೇಷನ್ ಮೇಲೆ ಒಂದು ನೆಗೆಟಿವ್ ಫೀಲಿಂಗ್ ಬಂದಿದೆ. ಕರೆಕ್ಟ್. ಅದರಿಂದ ಏನಾಗಿದೆ, ನಾವು ನಮ್ಮ ಬಾಡಿಯನ್ನೇ ಅವರಿಗೆ ಕೊಡುವಾಗ ನಾವು ತಿಳ್ಕೊಳ್ಳೋದಂದರೆ ಎಲ್ಲ ಜನರು ಡಾಕ್ಟರ್ಸ್ ಅಂದರೆ ಅವರು ನೆಕ್ಸ್ಟ್ ಗಾಡ್. ರೈಟ್, ದಟ್ಸ್ ದ ಎಕ್ಸಾಕ್ಟ್ ಸ್ಟೇಟ್ಮೆಂಟ್, ನೆಕ್ಸ್ಟ್ ಗಾಡ್. ಆದರೆ ಇತ್ತೀಚಿನಲ್ಲಿ ಈ ಥರ ಒಂದು ಭಾವನೆ ಸಣ್ಣ ಮಟ್ಟಿಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಅದರಿಂದಾಗಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸುಪ್ರೀಂ ಕೋರ್ಟ್ ಒಂದು ಇನಿಷಿಯೇಟಿವ್ ತಗೊಂಡು ಆ ಹಿಂದಿನ ಸೆಟ್ಟನ್ನು ಆ ರೀತಿ ಚೇಂಜ್ ಮಾಡಿ ನೀಟ್ ಅಂತ ಒಂದು ಪ್ರೋಸೆಸ್ ಶುರು ಮಾಡಿದ್ದಾರೆ. ಎಸ್, NEET ಅಂತ. ನೀಟ್, NEET, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಓಕೆ. ಸೊ ನೀಟ್ ಅಂತ ಒಂದು ಹೊಸ ಎಕ್ಸಾಮಿನೇಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಈ ಎಕ್ಸಾಮಿನೇಷನ್ಸ್ ಅಥವಾ ಮೆಡಿಕಲ್ ಪ್ರೊಫೆಷನ್ಸ್ಗೆ ನಾವು ಜಾಯ್ನ್ ಆಗೋದು ಹೇಗಿತ್ತು? ಟಿಲ್ 2015 ಯಾವ ರೀತಿ ಅಡ್ಮಿಷನ್ಸ್ ನಡೀತಾ ಇತ್ತು ಮೆಡಿಕಲ್ ಅಥವಾ ಡೆಂಟಲ್ ಕಾಲೇಜಸಲ್ಲಿ? ಮೊದಲನೇ ಕಾಲದಲ್ಲಿ ಅಂದರೆ ಎಲ್ಲವರಿಗೂ ಗೊತ್ತಿರುವ ಹಾಗೆ ಡಾಕ್ಟರ್ ಆಗಬೇಕಾದ್ರೆ ಸ್ವಲ್ಪ ರಿಚ್ ಆಗಿರಬೇಕು. ಎಸ್, ಪಾಪದವರಿಗೆ ಡಾಕ್ಟರ್ ಆಗೋದು ಕಷ್ಟ. ಆಗ ನಮ್ಮ ಹಿಂದಿನ ಗೌರ್ಮೆಂಟಲ್ಲಿ ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದ ಸಮಯದಲ್ಲಿ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ CET ಶುರು ಮಾಡಿದ್ರು. ಓಕೆ. CETಯಲ್ಲಿ 60 ಕ್ವಶನ್ ಬಯಾಲಜಿ, 60 ಫಿಸಿಕ್ಸ್, 60 ಕೆಮಿಸ್ಟ್ರಿಯಲ್ಲಿ ಕ್ವಶನ್ಸ್ ಬರ್ತಾಯಿತ್ತು ನೀಟ್. ಅದರಲ್ಲಿ ರ್ಯಾಂಕಿಂಗ್ ಬಂದ ನಂತರ 50% ಸೀಟ್ ಮೆರಿಟ್ ಸೀಟ್, 50% ಸೀಟ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಹೋಗ್ತಿತ್ತು. ಓಕೆ, ಕರೆಕ್ಟ್ ನಡೀತಾ ಇತ್ತು. ಆದರೆ ಮ್ಯಾನೇಜ್ಮೆಂಟ್ ಸೀಟ್ನಲ್ಲಿ ಕೆಲವು ಸ್ವಲ್ಪ ಹೆಚ್ಚು ಅಮೌಂಟ್ ಕೊಟ್ಟು ಹಣ ಕೊಟ್ಟುಕೊಂಡು ಕೆಲವು ಸೀಟನ್ನು ಪಡೆದುಕೊಂಡಿದ್ದಾರೆ ಅಂತ ಸುದ್ದಿ. ಅದರಿಂದಾಗಿ ಅಥವಾ ಇದು ಈ ಥರದ್ದು ನಮ್ಮ ಎಂಟೈರ್ ಇಂಡಿಯಾದಲ್ಲಿ ಎಲ್ಲ ಸ್ಟೇಟಲ್ಲೂ ಕೂಡ ಈ ನೀಟ್ ಟೈಪ್ನಲ್ಲಿ ಎಕ್ಸಾಮ್ ಮಾಡ್ತಾ ಇದ್ರು. ಓಕೆ. ಹಾಗೇನಾಗ್ತದೆ, ಆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಕೆಲವು ಸೀಟು ಆ ಥರ ಹೋದದ್ದು ಸಣ್ಣ ಮಟ್ಟಿಗೆ ಸುದ್ದಿ ಆಗಲಿಕ್ಕೆ ಶುರುವಾಯಿತು. ಓಕೆ. ಆಗ ನ್ಯಾಚುರಲ್ ಏನಾಯಿತು, ಕ್ವಾಲಿಫಿಕೇಷನ್ MBBS MD ಮಾಡ್ತಾರೆ, ಆದರೆ ಟ್ರೀಟ್ಮೆಂಟ್ ನೋಡುವಾಗ ಆ ಕ್ವಾಲಿಟಿ ವೈಸ್ ಇರುವುದಿಲ್ಲ. ಓಕೆ. ಅದು ನಾನು ಎಲ್ಲವರನ್ನು ಹೇಳುವುದಿಲ್ಲ, ಎಕ್ಸೆಪ್ಷನ್ ಕೆಲವಾಗಿದೆ. ಎಸ್. ಆದ್ದರಿಂದ ಸೆಂಟ್ರಲ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ ಏನು ಮಾಡಿತು, ಇದನ್ನು ಈಗ ಈ ರೀತಿ ಕಂಟಿನ್ಯೂ ಮಾಡಬಾರ್ದು. ಈಗಿನ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು. ಓಕೆ. ಇನ್ನು ಮುಂದೆ ಮೆಡಿಕಲ್ ಸೀಟಿಗೆ ನೀಟ್ ಪಾಸ್ ಆಗಲೇಬೇಕು. ಓಕೆ. ವಿದೌಟ್ ಪಾಸಿಂಗ್ ದ ಎಕ್ಸಾಮ್ ಯಾರಿಗೂ ಮೆಡಿಕಲ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾನೇಜ್ಮೆಂಟ್ ಕೋಟಾ ಇರಲಿ, ಯಾವುದೇ ಕೋಟಾ ಇದ್ರೂ ನೀಟ್ ಪಾಸ್ ಆಗಲೇಬೇಕು, ನೀಟ್ ಎಲಿಜಿಬಿಲಿಟಿ ಬರಲೇಬೇಕು, ಎಲಿಜಿಬಿಲಿಟಿ ಬೇಕು. ಸೊ ದಿಸ್ ವಾಸ್ ಆಫ್ಟರ್ 2015 ಅಂತ ಹೇಳ್ಬೋದು. 16 ನಂತರ 2016 ನಂತರ ಮೆಡಿಕಲ್ ಹಾಗೂ ಡೆಂಟಲ್ ಇರಲಿ, ಈ ಅಡ್ಮಿಷನ್ಸ್ ಪ್ರಾಸೆಸ್ ಹೇಗೆ ನಡೀತಾ ಇದೆ ಇವಾಗ? ಇಲ್ಲಿ ಬುಕ್ಕನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೀಟಲ್ಲಿ ಆ ಬುಕ್ಕನ್ನೇ ಮಕ್ಕಳು ಓದಬೇಕು. ಓಕೆ. ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ಗೆ ಬುಕ್ ಅನ್ನು CBSನವರು ನೀಟ್ ಅಂದರೆ ಸಪರೇಟ್ ಬುಕ್ ಮಾಡಿದ್ದಾರೆ. ದ ಬುಕ್ ದಟ್ ದ ಕಿಡ್ಸ್ ಕ್ಯಾನ್ ರೆಫರ್ ಟು. ಆ ಬುಕ್ಕನ್ನು ರೆಫರ್ ಮಾಡಿ ಮಕ್ಕಳು ಪ್ರಿಪೇರ್ ಮಾಡಬೇಕು. ಓಕೆ. ಆದರೆ ಈಗ ಏನು ಕಂಡಿದೆ ಅಂದರೆ ಅದರಲ್ಲಿ 45 ಕ್ವಶನ್ ಫಿಸಿಕ್ಸ್, 45 ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, 45 ಕೆಮಿಸ್ಟ್ರಿ, 90 ಬಯಾಲಜಿ ಕ್ವಶನ್ಸ್. ಓಕೆ. 45 ಈಚ್ ಫಾರ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ, 90 ಕ್ವೆಶನ್ಸ್ ಫ್ರಮ್ ಬಯಾಲಜಿ. ಅದರಲ್ಲಿ ಅರೌಂಡ್ 50% ಫಸ್ಟ್ ಇಯರಿಂದ, ಅರೌಂಡ್ 50% ಸೆಕೆಂಡ್ ಇಯರಿಂದ ಕ್ವಶನ್ಸ್ ಕೇಳ್ತಿದ್ರು. ಓಕೆ. ಕ್ವಶನ್ಸ್ ಕೇಳುವಾಗ ಮಾತ್ರ ಅದು ಹೆಚ್ಚಿನ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ ಗೊತ್ತಿಲ್ಲ. ಅಂದರೆ ಎಕ್ಸಾಕ್ಟ್ ಕ್ವಶನ್ ಫ್ರಮ್ ಟೆಕ್ಸ್ಟ್ ಬುಕ್ ಇಂದ ಕೇಳೋದು ಕಡಿಮೆ ಕೇಳ್ತಾರೆ, ಅದು ಸ್ವಲ್ಪ ಡಿವಿಯೇಷನ್ ಇರ್ತದೆ. ಓಕೆ.
ಆ ಡಿವಿಯೇಷನ್ ಇರುವಾಗ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಓಕೆ, ಆ ಡಿವಿಯೇಷನ್ ಅಂದರೆ ಆ ಸೆಂಟೆನ್ಸಿಂದ ಎಕ್ಸ್ಟೆಂಡ್ ಮಾಡಿ ಕೆಲವು ಕ್ವಶನ್ ಕೇಳ್ತಾರೆ. ಸ್ವಲ್ಪ ಸ್ಮಾರ್ಟ್ನೆಸ್ ಅಂಡ್ ಇನ್ ಡೆಪ್ತ್ ನಾಲೆಜ್ ನೋಡೋಕೆ ಮಕ್ಕಳು ಸ್ಮಾರ್ಟ್ ಆದರೆ ಆಗ ಮಾತ್ರ ಅದರಲ್ಲಿ ಪಾಸ್ ಅಂದ್ರೆ ಎಲಿಜಿಬಿಲಿಟಿ ಬರಲಿಕ್ಕೆ ಆಗ್ತದೆ. ಓಕೆ, ಇಲ್ಲಾಂದ್ರೆ ಕಷ್ಟ. ಓಕೆ, ಇಲ್ಲಾಂದ್ರೆ ಹೊರಗಿಂದ ಸ್ವಲ್ಪ ಹೆಲ್ಪ್ ತಗೊಳ್ಬೇಕಾಗುತ್ತೆ. ಬಟ್ ಅದರ ಬಗ್ಗೆ ನಾವು ಮಾತಾಡೋಣ ಸ್ವಲ್ಪ ಹೊತ್ತು ಬಿಟ್ಟು. ಕಮಿಂಗ್ ಬ್ಯಾಕ್ ಟು ದ ಬೇಸಿಕ್ ಕ್ವೆಶನ್ಸ್ ಆಫ್ ಮೆಡಿಕಲ್ ಪ್ರೊಫೆಷನ್, ಈ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಮೆಡಿಕಲ್ ಕಾಲೇಜಸಲ್ಲಿ ಅಥವಾ ಡೆಂಟಲ್ ಕಾಲೇಜಸಲ್ಲಿ ಯಾವ ರೀತಿ ನಡೆಯುತ್ತೆ? ನಾವು ಎಲ್ಲರೂ ನೋಡಿದ್ದೀವಿ, ಡಾಕ್ಟರ್ಸ್ ಇರ್ತಾರೆ, ಬಟ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಯಾವ ರೀತಿ ನಡೆಯುತ್ತೆ ಅಂತ ಸ್ವಲ್ಪ ಹೇಳ್ಬೋದಾ? ಈಗ ಅಲಾಟ್ಮೆಂಟಲ್ಲಿ ಎಲ್ಲ ಸೀಟ್ ಏನಾಗಿದೆ, ನೀಟ್ ಎಕ್ಸಾಮ್ ಆದ ಮೇಲೆ ಕರ್ನಾಟಕದಲ್ಲಿ ಎಷ್ಟು ಜನ ಮೆಡಿಕಲಿಗೆ ಟ್ರೈ ಮಾಡಿದ್ದಾರೆ ಅವರಿಗೆ ರ್ಯಾಂಕ್ ಕೊಡ್ತಾ ಬರ್ತಾರೆ. ಓಕೆ, ರ್ಯಾಂಕ್ ಕೊಡುವಾಗ ಸರ್ಟನ್ ನಂಬರ್ ಆದ ನಂತರ ಅಲ್ಲಿ ರ್ಯಾಂಕ್ ಕಟ್ ಆಫ್, ಅವರಿಗೆ ನಂತರದವರಿಗೆ ರ್ಯಾಂಕ್ ಇಲ್ಲ, ರ್ಯಾಂಕ್ ಇಲ್ಲದೇ ಇರುತ್ತೆ. ರ್ಯಾಂಕ್ ಬಂದವರಲ್ಲಿ ಇರೋ ಸೀಟ್ ಕಡಿಮೆ, ರ್ಯಾಂಕ್ ಬಂದವರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಹೋಗೋದು ಇದು ಗೌರ್ಮೆಂಟ್ ಸೀಟಿಗೆ. ಓಕೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಫೀಸ್ ಬಹಳ ಕಡಿಮೆ ಇದೆ. ಓಕೆ, ನೆಕ್ಸ್ಟ್ ಪ್ರಿಫರೆನ್ಸ್ ಹೋಗೋದು ಬೆಸ್ಟ್ ಮೆಡಿಕಲ್ ಕಾಲೇಜಲ್ಲಿ, ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಕಾಲೇಜಲ್ಲಿ. ಓಕೆ, ಪ್ರೈವೇಟ್ ಕಾಲೇಜಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ ಇದೆ, ಆದರೂ ದೊಡ್ಡ ಅಂತ ಒಂದು ಹೈ ಫೀಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬೇಕಾದ್ರೆ ಈಗ ಬ್ಯಾಂಕಿನವರು ಸಹಾಯ ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ಬೇಕಿದ್ರೆ ಲೋನ್ ಕೊಡ್ತಾ ಇದ್ದಾರೆ, ಲೋನ್ ಫೆಸಿಲಿಟೀಸ್ ಕೂಡ ಇದೆ, ಅದರಿಂದ ಮಾಡ್ಕೊಳ್ಬಹುದು. ಆದರೆ ನೀಟ್ ಎಲಿಜಿಬಿಲಿಟಿ ಬರದೇ ಇದ್ರೆ ಮೆಡಿಕಲ್ ಮಾಡಲಿಕ್ಕೆ ಆಗುವುದೇ ಇಲ್ಲ. ಓಕೆ, ಅದು ಹೆಚ್ಚಿನ ಪೇರೆಂಟ್ಸಿಗೆ ಕೇಳುವುದು ಅದು ಯಾಕೆ ಹಾಗೆ, ಅದು ಯಾಕೆ ಹಾಗೆ. ಸೊ ಇಟ್ ವಾಸ್ ಅ ರೀಸೆಂಟ್ ಇಂಟ್ರೊಡಕ್ಷನ್, ಜನರಿಗೆ ಅಷ್ಟು ಅವೇರ್ನೆಸ್ ಇಲ್ಲದಾಗ. ಸೊ ನೀಟ್ ಎಕ್ಸಾಮ್ಸ್ ಇಲ್ಲದೆ MBBS ಸೀಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೀಟ್ ಎಕ್ಸಾಮ್ಸ್ ಬಗ್ಗೆ ಇನ್ನಷ್ಟು ನೀಟಾಗಿ ಮಾತಾಡೋಣ. ಆ್ಯಂಡ್ ಮೆಡಿಕಲ್ ಪ್ರೊಫೆಷನ್ ಬಗ್ಗೆ ಕೇಳದಿರುವಂಥ ಕೆಲವು ಪ್ರಶ್ನೆಗಳನ್ನು ಡಾಕ್ಟರ್ ಜೊತೆ ನಾನು ಕೇಳ್ತಾ ಇರ್ತೀನಿ. ಈ ಕಾರ್ಯಕ್ರಮ ಇನ್ನೂ ನಡೀತಾ ಇರುತ್ತೆ. ನೀವು ನೋಡ್ತಾ ಇರಿ V4 News 24/7. ಈಗ ಒಂದು ಪುಟ್ಟ ವಿರಾಮ. ನಮಸ್ಕಾರ. ಬ್ರೇಕ್ನ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಟ್ಸ್ ಅ ವೆರಿ ಸ್ಪೆಷಲ್ ಶೋ ಇನ್ ಡೀಡ್. ಈ ಕಾರ್ಯಕ್ರಮದಲ್ಲಿ ನಾವು ಮೆಡಿಕಲ್ ಫೀಲ್ಡ್ಗೆ ಯಾರೆಲ್ಲ ಎಂಟ್ರಿ ಕೊಡಕ್ಕೆ ನೋಡ್ತಿದ್ದಾರೆ, ಅಂದರೆ MBBS ಯಾರೆಲ್ಲ ಕಲೀಲಿಕ್ಕೆ ಸೀಟ್ಗೋಸ್ಕರ ಕಾಯ್ತಾ ಇದ್ದೀರಾ, ನಿಮಗೋಸ್ಕರ ಹೆಲ್ಪ್ ಆಗೋಕ್ಕೆ ಈ ಕಾರ್ಯಕ್ರಮ. ನೀಟ್ ಎಕ್ಸಾಮಿನೇಷನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ನಮ್ಮ ಜೊತೆ ಪ್ರೊಫೆಸರ್ ಕೆ ರಾಜೇಂದ್ರ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ. ಈಗಷ್ಟೇ ನಾವು ಮೆಡಿಕಲ್ ಪ್ರೊಫೆಷನ್ ಅಂದರೆ ಏನಂತ ತಿಳಿದ್ವಿ. 2015 ಅಥವಾ 16 ನಂತರ ನೀಟ್ ಎಕ್ಸಾಮ್ಸ್ ಇಂಟ್ರೊಡ್ಯೂಸ್ ಆದ ನಂತರ ಯಾವ ರೀತಿ ಚೇಂಜಸ್ ಆಗಿದೆ ಅಂತ ಕೂಡ ನಮ್ಗೆ ಗೊತ್ತಾಯಿತು. ಬುಕ್ಸ್ ಕೂಡ ಬಂದಿದೆ, ಎಲ್ಲ ತಿಳಿದಾಯಿತು. ಬಟ್ ಒನ್ ಥಿಂಗ್ ವಿಚ್ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಜಾಸ್ತಿ ಮಿಸ್ ಮಾಡ್ಕೊಳ್ತಾರೆ, ದ್ಯಾಟ್ ಈಸ್ ಸಿಲಿ ಕ್ವೆಶನ್, ಆದರೂ ವೆರಿ ಇಂಪಾರ್ಟೆಂಟ್ ಟು ನೋಟ್ ದ ಏಜ್ ಲಿಮಿಟ್ ಫಾರ್ ಮೆಡಿಕಲ್ ಕಾಲೇಜಸ್. ಹೇಗಿರುತ್ತೆ ಸರ್, ಯಾವ ರೀತಿ ಇರುತ್ತೆ? ಸೆಕೆಂಡ್ PUC ಆಗುವಾಗ, ಮೆಡಿಕಲ್ಗೆ ಜಾಯಿನ್ ಆಗುವಾಗ 17 ವರ್ಷ, ಆ ವರ್ಷ ಡಿಸೆಂಬರಲ್ಲಿ ಆಗಿರ್ಬೇಕು. ಡಿಸೆಂಬರ್ ಒಳಗಡೆ ಆಗಿರ್ಬೇಕು. ಸಪೋಸಿವ್ಲಿ ಆಗಿಲ್ಲ ಅಂತಂದ್ರೆ ಇಲ್ಲ, ಎಲಿಜಿಬಿಲಿಟಿ ಇಲ್ಲ. ಸೊ ದೇ ಹ್ಯಾವ್ ಟು ವೇಟ್ ಫಾರ್ ಅನದರ್ ಇಯರ್. ತುಂಬಾ ಜನ ಇದನ್ನ ಮಿಸ್ ಮಾಡ್ಕೊಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ದಟ್ 17 ಕಂಪ್ಲೀಟ್ ಆಗಿರ್ಬೇಕು ಡಿಸೆಂಬರ್ ಒಳಗಡೆ. somewhere if you are born in January you will have to wait, but that 1 year will not go for a waste. ಹೇಗಂತ ನಾನು ತಿಳಿಸ್ತೀನಿ ಸರ್. ಈ ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡಿದ್ವಿ ನಾವು. ಎಲ್ಲರೂ ಪ್ರಿಪೇರ್ ಮಾಡ್ತಾ ಇರ್ಬೋದು ಅಥವಾ ಪ್ರಿಪೇರ್ ಮಾಡೋಕ್ಕೆ ಈಗ ನೋಡಿಬಿಟ್ಟು ತಯಾರಿ ಮಾಡ್ಬೋದು. ಬಟ್ ವಾಟ್ ಈಸ್ ಅ ರೋಲ್ ಆಫ್ ಅ ಸ್ಟೂಡೆಂಟ್ ಇನ್ ನೀಟ್ ಎಕ್ಸಾಮ್? ಈಗಿನ ಕಾಲದಲ್ಲಿ ಸ್ಟೂಡೆಂಟ್ ಸ್ವಲ್ಪ ಈಗಿನ ಎನ್ವೈರ್ಮೆಂಟು ಕೂಡ ಕಾರಣ, ಹೆಚ್ಚಾಗಿ ಮೊಬೈಲು ಅದು ಇದೆಲ್ಲ ಬಂದ ಮೇಲೆ ಅವರ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಗಿದೆ, ಡೈವರ್ಷನ್ ತುಂಬ ಜಾಸ್ತಿ. ನಾನು ಹೇಳುವುದಂದರೆ ಮಕ್ಕಳಿಗೆ PUC ಏಜ್ ಸ್ವಲ್ಪ ನಾಟ್ ಏಜ್, ಅದು 17-18 ವರ್ಷ ಅಂದರೆ ಆ ರೀತಿ ಒಂದು ಸ್ಟೇಜ್ ಆಗಿ. ಆದರೆ ಈಗ 2 ವರ್ಷ ಈ ಮಕ್ಕಳು ಕಷ್ಟಪಟ್ಟು ಕಲ್ತರೆ ಅವರ ಈ ಫ್ಯೂಚರ್ ವರ್ಷಗಳಲ್ಲಿ, ಈ ಒಂದು 80 ವರ್ಷ ಬದುಕ್ತಾನಂತಿದ್ರೆ 17-18 ವರ್ಷ ಕಳೆದ ನಂತರ ಇರುವಂಥ ಎಲ್ಲ ವರ್ಷವನ್ನು ಮೆಡಿಕಲ್ ಆದರೆ ಅವರ ಲೈಫೇ ಒಂದು ಬಹಳ ಚೆನ್ನಾಗಿ ಆಗ್ತದೆ, ಸೊಸೈಟಿಯಲ್ಲಿ ಒಂದು ಒಳ್ಳೆ ಸ್ಥಾನ ಬರ್ತದೆ ಅವರಿಗೆ. ಆದರೆ ಈ 2 ವರ್ಷವನ್ನು ಯಾರು ಏನು ಹಾಳು ಮಾಡಿಕೊಳ್ಳದೆ ಬಹಳ ಎಂಬಿಷನಲ್ಲಿ ನನಗೆ ಮೆಡಿಕಲ್ ಮಾಡಲೇಬೇಕು, ನಾನು ಮೆಡಿಕಲ್ ಮಾಡಿಕೊಂಡು ಒಳ್ಳೆಯ ಮಾರ್ಕ್ ತೆಗೆದು ಒಳ್ಳೆ ಪ್ರೊಫೆಷನ್ ಆಗಿ ಮಾಡಿಕೊಂಡು ಒಳ್ಳೆ ಪೇಷಂಟ್ ಟ್ರೀಟ್ ಮಾಡ್ತೇನೆ ಅಂತ ಒಂದು ಭಾವನೆ ಬಂದರೆ ಮಾತ್ರ ಆ ರೆಗ್ಯುಲಾರಿಟಿ ಬರ್ತದೆ. ಕರೆಕ್ಟ್. ಮತ್ತು ಪ್ರತಿದಿನ ಅವರು ಕ್ಲಾಸ್ ಆಗ್ತದೆ ಕಾಲೇಜ್ಗಳಲ್ಲಿ, ಅದನ್ನು ಓದ್ತಾ ಇರಬೇಕು. ಒಂದು 6ರಿಂದ 8 ಗಂಟೆ ಪ್ರತಿದಿನ ಓದಬೇಕು. 6 to 8 hours ಓದಕ್ಕೆ ಡೆಡಿಕೇಟ್ ಮಾಡುವಂಥದ್ದು ನಿಮ್ಮ ಒಂದು ಅಬಿಲಿಟಿ ಇದ್ದರೆ ಓನ್ಲಿ ದೆನ್ ಯು ಕ್ಯಾನ್ ಡಿಸೈಡ್ ದಟ್ ಐ ವಾಂಟ್ ಟು ಬಿ ಅ ಡಾಕ್ಟರ್, ಬಿಕಾಸ್ ಇಟ್ ಈಸ್ ಅ ವೆರಿ ಸೀರಿಯಸ್ ಪ್ರೊಫೆಷನ್. ಅದರ್ ದೆನ್ ದ್ಯಾಟ್ ಯಾವುದೆಲ್ಲ ಈಗ NCERT ಬುಕ್ಕಲ್ಲಿ ಮತ್ತೆ ಎಲ್ಲ ಕೊಟ್ಟಿದ್ದಾರೆ, ಆದರೆ ಅಲ್ಲಿ NCERT ಕೆಲವು ಪಾಯಿಂಟ್ ಕೆಲವು ಕಡೆ ಬಿಟ್ಟು ಹೋಗಿದೆ. ಅಂದರೆ ಪರ್ಪಸ್ ಅಲ್ಲ, ಆ ಕ್ವಶನ್ ಕೇಳುವಾಗ ಲಿಂಕನ್ನು ಬಿಟ್ಟವರು ಕ್ವಶನ್ ಕೇಳ್ತಾರೆ. ಕರೆಕ್ಟ್. ಆಗ ನಿಮ್ಮ PUC ನೀಟ್ ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಬುಕ್ಕಿನ ಒಟ್ಟಿನಲ್ಲಿ
ಬೇರೆ ಎಡಿಷನಲ್ ಕೆಲವು ಬುಕ್ಕನ್ನು ಓದೋದು ಯಾವತ್ತೂ ಒಳ್ಳೇದು. ಓಕೆ, ಯಾವ್ದಂತ ರೆಫರ್ ಮಾಡ್ಬೋದಾ ಸರ್ ನೀವು? ಈಗ ನಾನು ಟೆಕ್ಸ್ಟ್ ಬುಕ್ ಆಥರ್. ಓಕೆ, ನನ್ನ ಸೊ ನಿಮಗೆ ಡೈರೆಕ್ಟ್ ಆನ್ಸರ್ ಇಲ್ಲೇ ಸಿಗುತ್ತೆ ಇವಾಗ. ಬಾಸ್ಕೋ ಪಬ್ಲಿಕೇಶನ್ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಆಥರ್ಸ್ ನಾವಿದ್ದೇವೆ. ನಾನು ಬಯಾಲಜಿ ಆಥರ್. ಅದರಲ್ಲಿ ಬೇಕಷ್ಟು ಎಲ್ಲ ಲೇಟೆಸ್ಟ್ ಕ್ವಶನ್ಸನ್ನು ಎಲ್ಲ ಮೆಟೀರಿಯಲ್ ನಾವು ಇನ್ಕ್ಲೂಡ್ ಮಾಡಿದ್ದೇವೆ ಅಲ್ಲಿ. ಅದನ್ನು ಓದಿದರೆ ಖಂಡಿತವಾಗಿ ಮೆಡಿಕಲಿಗೆ ಏನೂ ತೊಂದರೆ ಇಲ್ಲದೆ ಅದನ್ನು ಕಂಪ್ಲೀಟ್ ಆಗಿ ತಗೊಂಡು ಹೋಗ್ಬೋದು, ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ದಟ್ ದೇ ನೀಡ್ ಟು ಟೇಕ್ ಕೇರ್ ಆಫ್. ಕರೆಕ್ಟ್ ಸರ್, ಈ ಸ್ಟೂಡೆಂಟ್ಸ್ ಬಗ್ಗೆ ಆಯ್ತು. ಇದು ಇನ್ನು ಬೇರೆ ಯಾವುದಾದ್ರೂ ಪಾಯಿಂಟ್ಸ್ ಇದೆಯಾ ಸರ್? ಮಕ್ಕಳು ಏನಾಗಿದೆ, ಹಿಂದೆ ಬಂದಂತಹ ಕ್ವಶನ್ಸನ್ನು ಕೆಲವು ಕ್ವಶನ್ ರಿಪೀಟ್ ಆಗ್ತದೆ. ಆ ಹಿಂದೆ ಬಂದ ಕ್ವಶನ್ಸನ್ನು ಎಲ್ಲವನ್ನು ಓದ್ತಾ ಇರಬೇಕು. ಓಕೆ, ದ ಪಾಸ್ಟ್ ಕ್ವೆಶ್ಚನ್ ಪೇಪರ್ಸ್ ಆರ್ ಆಲ್ಸೋ ಗುಡ್. ಅದು ನನ್ನ ಬುಕ್ಕಲ್ಲಿ ನಾನು ಕೊಟ್ಟಿದ್ದೇನೆ. ಅದೆಲ್ಲ ಹಿಂದಿನ ಯಾವುದೇ ಗೈಡ್ ನೋಡಿದ್ರು ಸಹ ನಾನಂತಲ್ಲ, ಬೇರೆ ಆಥರ್ಸ್ ಗೈಡ್ ಕೂಡ ಓಲ್ಡ್ ಕ್ವಶನ್ಸ್ ಕೊಡ್ತಾರೆ. ಓಕೆ, ಒಳ್ಳೆ ಪ್ರಿಪೇರ್ ಮಾಡಬೇಕು. ಪ್ರಿಪೇರ್ ಮಾಡಿದಾಗ ಮಕ್ಕಳಿಗೆ ಹೆಚ್ಚಿನವರಿಗೆ ಡೌಟ್ ಬರ್ತದೆ. ಕ್ವಶನ್ಸ್ ಓದ್ತಾ ಹೋಗುವಾಗ ಅವರಿಗೆ ಕೆಲವು ಕ್ವಶನ್ಸ್ಗೆ ಉತ್ತರ ಕೂಡಲೇ ಗೊತ್ತಾಗ್ತದೆ. ರೈಟ್, ಯಾವ ಕ್ವಶನಿಗೆ ಕಷ್ಟ ಇದೆ ಅದಕ್ಕೆ ಉತ್ತರ ಬರುವುದಿಲ್ಲ ಅಂತಾದರೆ ಮಾರ್ಜಿನಲ್ಲಿ ಒಂದು ಇಂಟು ಹಾಕಿಡಬೇಕು. ಸೊ ದ್ಯಾಟ್ ಇಟ್ ಈಸ್ ಫಾರ್ ದ ಆಗ ಅದು ನೆಕ್ಸ್ಟ್ ನೀವು ಓದುವಾಗ ಆ ಯಾವ ಕ್ವಶನ್ ನೀವು ಗೊತ್ತಿದೆ ಅದನ್ನು ಪುನಃ ಓದಲಿಕ್ಕಿಲ್ಲ, ಕಂಪ್ಯೂಟರೈಸ್ಡ್. ಓ ನೈಸ್. ಎಲ್ಲಿ ಕ್ವಶನ್ ನೀವು ತಪ್ತದೆ ಅದನ್ನು ಪುನಃ 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 ಬಿಟ್ಟು ನೋಡಬೇಕು. ಓಕೆ, ಸೊ ಇಫ್ ಯು ಡೋಂಟ್ ಗೆಟ್ ದಿ ಆನ್ಸರ್ ಫಾರ್ ಒನ್ ಕ್ವೆಶನ್, ರಿಪೀಟ್ ಇಟ್. ಸರ್, ಇದೆಲ್ಲ ಮಕ್ಕಳು ಮಾಡುವಂಥದ್ದು. ನಾವು ಐ ಆಮ್ ಶ್ಯೂರ್ ಇಂಥ ಒಂದು ಎಕ್ಸಾಮ್ ಬರಿಬೇಕಾದ್ರೆ ವೆನ್ ಪೀಪಲ್ ಆರ್ ಸ್ಪೆಂಡಿಂಗ್ 6 to 8 hours ಜಸ್ಟ್ ರೀಡಿಂಗ್, ಪೇರೆಂಟ್ಸ್ ಕೂಡ ಅವ್ರದ್ದೊಂದು ರೋಲ್ ಇರುತ್ತೆ ಈ ಎಕ್ಸಾಮಲ್ಲಿ. ನೀಟ್ ಎಕ್ಸಾಮ್ ಬರಿಬೇಕಾದ್ರೆ ಮಕ್ಕಳ ಪೇರೆಂಟ್ಸ್ ರೋಲ್ ಏನೆಲ್ಲ ಇರುತ್ತೆ ಸರ್? ಎಲ್ಲ ಪೇರೆಂಟ್ಸಿಗೆ ಒಂದು ಆಸೆ, ನನ್ನ ಮಗಳು ಅಥವಾ ಮಗ ಡಾಕ್ಟ್ರ್ ಆಗಬೇಕು, ಒಳ್ಳೆ ಖಂಡಿತವಾಗಿ. ಆದರೆ ಪೇರೆಂಟ್ಸ್ ರೋಲ್ ಏನು? ನಾವು ಅವರಿಗೆ ಬೇಕಷ್ಟು ಬುಕ್ ಕೆಲ ತೆಗೆದುಕೊಡೋದು ಒಟ್ಟಿಗೆ ಅವರು ಏನು ಮಾಡ್ತಾರೆ, ಆಗೋಷ್ಟು ಮಟ್ಟಿಗೆ ಮನೆಯಲ್ಲಿ ಟಿ ವಿ ಯೂಸ್ ಮಾಡೋದು ನೀವು ಕಡಿಮೆ ಮಾಡಿ. ನೀವು ಕಡಿಮೆ ಮಾಡಿದ್ರೆ ಅವರು ಟಿ ವಿ ಹಾಕೋದಿಲ್ಲ. ಮೊಬೈಲ್ ಯೂಸ್ ಮಾಡೋದನ್ನು ಅವರಿಗೆ ಮೊಬೈಲ್ ಕೊಡಬೇಡಿ. ಕರೆಕ್ಟ್. ಮೊಬೈಲ್ ಕೊಟ್ಟರು ಏನಾಗ್ತದೆ, ಈಗ ಪಿ ಯು ಬೋರ್ಡ್ನ ಲೆಕ್ಕದಲ್ಲಿ ಆರ್ಡರ್ ಇದೆ. ಓಕೆ, ಸ್ಟೂಡೆಂಟ್ ಯಾರು ಪಿ ಯು ಬೋರ್ಡ್ನ ಸ್ಟೂಡೆಂಟ್, PUC ಸ್ಟೂಡೆಂಟ್ ಮೊಬೈಲ್ ಯೂಸ್ ಮಾಡಲಿಕ್ಕೇನಿಲ್ಲ. ಆದರೂ ಮಕ್ಕಳು ಪೇರೆಂಟ್ಸ್ಗೆ ಲಕ್ಸರಿ ಆ ಥರದಲ್ಲಿ ಕಳಿಸ್ಕೊಡ್ತಾರೆ. ಅದನ್ನು ಪೇರೆಂಟ್ಸ್ಗೆ ನಿಗಾ ಇಟ್ಟು ಯಾವತ್ತು ಮೊಬೈಲನ್ನು ಮಕ್ಕಳ ಕೈಯಲ್ಲಿ ಕೊಡಬೇಡಿ. ಕರೆಕ್ಟ್. ಆಗ ಏನಾಗ್ತದೆ, ಮೈಂಡ್ ಡೈವರ್ಷನ್ ಆದರೆ ಅವರು ಪುನಃ ಬಂದು ಮನೆಯಲ್ಲಿ ಓದುವಾಗ ತಲೆ ಓಡೋದು ಇದು ಮೊಬೈಲ್ ತಲೆಯಲ್ಲಿ ಇರ್ತಾರೆ, ಫ್ರೆಂಡ್ಸ್ ಅಂತ ಮಾತಾಡ್ತಾ ಇದ್ದಾರೆ. ಆಗ ಮತ್ತೆ ಅವ್ರಿಗೆ ಒಳ್ಳೆ ಫುಡ್ ಅದನ್ನೆಲ್ಲ ಕೊಡಿ, ಬಟ್ ಅವರು ಸರಿಯಾಗಿ ಓದ್ತಾನಂತ ನೋಡಿ. ಮನೆಗೆ ಬಂದ ನಂತರ ಹುಡುಗ 6-7 ಗಂಟೆಗೆ ಮನೆ ಬಂದಿದ್ದಾನೆ, 7ವರೆಗೆ ಒಂದು ಸ್ನಾನಗೇನ ಮಾಡಿ ಅವನು ಕರೆಕ್ಟಾಗಿ ಒಂದು ಓದುವ ಒಂದು ಅಪ್ರೋಚನ್ನು ಸರಿಯಾಗಿ ನಡೆಸ್ಕೊಡಿ, ಬಿಟ್ಟು ನೋಡಿ. ಮತ್ತು ಮಕ್ಕಳಿಗೆ ಆ ಏಜಲ್ಲಿ ಯಾವತ್ತು ಜೋರು ಮಾಡಲಿಕ್ಕೆ ಹೋಗಬೇಡಿ. ಪೇರೆಂಟ್ಸ್ ಆದವರು ಆ ಏಜೇ ಆಗಿದೆ, ಪ್ರೀತಿಯಿಂದ ಅವರಲ್ಲಿ ಕೆಲಸ ಮಾಡಿಸ್ಕೊಳ್ಳಿ. ಯಾಕಂದರೆ ಆ ಏಜಲ್ಲಿ ಜೋರು ಮಾಡಿದರೆ ಅವರ ಹಠ ಮತ್ತು ಬರ್ತದೆ. ರೈಟ್, ಅವ್ರ ಒಳಗಿದೆ ಓದಬೇಕಂತಲ್ಲಿ. ಪೇರೆಂಟ್ಸ್ ಏನಾದರೂ ಸ್ವಲ್ಪ ಹೌದು ಆ ಥರ ಬರದಾಗೆ ಚಂದದಲ್ಲಿ ತಗೊಂಡು ಹೋಗಿ. ಮತ್ತು ಮೆಡಿಕಲ್ಗೆ ನಾನು ನಿನಗೆ ಸಹಾಯ ಮಾಡ್ತೇನೆ, ಹಿಂದಿನ ಕಾಲದಾಗೆ ಹಣ ಕೊಟ್ಟು ಮೆಡಿಕಲ್ ಸೀಟ್ ತೆಗಿತೇನೆ ಅಂತ ಆಗೋದೇ ಇಲ್ಲ. ಈಗ ಎಲ್ಲ ಪೇರೆಂಟ್ಸಲ್ಲಿ ಒಂದು ಮನವಿ, ನೀವು ನಿಮ್ಮ ಮಕ್ಕಳಿಗೆ ಹಣದ ಇದು ಆಶೆಯನ್ನು ತೋರಿಸ್ಬೇಡಿ. ಅಂದರೆ ಹಣ ಕೊಟ್ಟರೆ ಮೆಡಿಕಲ್ ಆಗುವುದಿಲ್ಲ. ಈಗ ಆ ನೀಟಲ್ಲಿ ಅವರು ಎಲಿಜಿಬಿಲಿಟಿ ಬರಲೇಬೇಕು, ಅದಕ್ಕೆ ಪ್ರಯತ್ನ ಮಾಡಿ, ಮಕ್ಕಳಿಗೆ ಅಡ್ವೈಸ್ ಮಾಡಿ. ಸ್ವಲ್ಪ ಸ್ಮಾರ್ಟ್ ರೀತಿಯಲ್ಲಿ ಕೆಲಸ ಮಾಡಿಸಿದ್ರೆ ಮಕ್ಕಳ ಹತ್ರ, ಆ್ಯಂಡ್ ಮಕ್ಕಳು ಕೂಡ ಸ್ವಲ್ಪ ಸ್ಮಾರ್ಟ್ ಆಗಿ ಪ್ರಿಪೇರ್ ಮಾಡಿದರೆ ಡೆಫಿನೆಟ್ಲಿ ನೀಟ್ ವಿಲ್ ಬಿ ಸಕ್ಸಸ್ಫುಲ್. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇಷ್ಟೊತ್ತು ನಾವು ಮಾತಾಡಿದ್ದು, ಯಾಕಂದರೆ ಟು ಕಮ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಸ್ಪೀಡ್ ಸ್ಯಾಟಲೈಟ್ ಕೋಚಿಂಗ್ ಸೆಂಟರ್. ಮಂಗಳೂರಲ್ಲಿ ಎಷ್ಟು ಜನ ಈ ಹೆಸರನ್ನು ಕೇಳಿದ್ದಾರೆ ಗೊತ್ತಿಲ್ಲ, ಬಟ್ ಈಗ ನೀವು ಹೆಸರನ್ನು ಕೇಳಿದರೆ ಇದರ ಬಗ್ಗೆ ಇನ್ನಷ್ಟು ತಿಳಿಬೇಕಾದ್ರೆ ದಿಸ್ ಇಸ್ ದ ರೈಟ್ ಪ್ಲ್ಯಾಟ್ಫಾರ್ಮ್. ಸರ್, ಸ್ಪೀಡ್ ಸ್ಯಾಟಲೈಟ್ ಕೋಚಿಂಗ್ ಸೆಂಟರ್ ಇದನ್ನು ಸ್ವಲ್ಪ ಡಿಫೈನ್ ಮಾಡಿಬಿಟ್ಟು ನನಗೂ ಹಾಗೂ ಈ ವ್ಯೂವರ್ಸ್ಗೆ ಹೇಳಿಬಿಡಿ ಸರ್, ಯಾವ ರೀತಿ ಇದು ನಡೆಯುತ್ತೆ, ಹೇಗೆ ನಡೆಯುತ್ತೆ? ಸ್ಪೀಡ್ ಸ್ಯಾಟಲೈಟ್ ಸೆಂಟರ್ ಮಂಗಳೂರಿನ ಎಂಟೈರ್ ಇಂಡಿಯಾದಲ್ಲಿ 16-18 ಕಡೆಯಲ್ಲಿ 20 ಕಡೆಯಲ್ಲಿ ಆ ರೀತಿ ಸೆಂಟರ್ ಇದೆ. ಈಗ ಸುದ್ದಿ ಅಂದರೆ ಇವನು 34 ಕಡೆಯಲ್ಲೂ ಇದು ಸೆಂಟರ್ ಇದೆ ಅಂತ ಲೆಕ್ಕ. ಓಕೆ. ಇಲ್ಲಿ ನಮ್ಮ ಮಂಗಳೂರಲ್ಲಿ ಇಂಡಿಯಾನ ಹಾಸ್ಪಿಟಲಲ್ಲಿ 2nd ಫ್ಲೋರಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಓಕೆ. ಅದರಲ್ಲಿ ನಾನು ಕೂಡ ಒನ್ ಆಫ್ ದ ಪಾರ್ಟ್ನರ್. ಓಕೆ. 4 ಡಾಕ್ಟರ್ಸ್ ಮತ್ತು ನಾವು ಸೇರಿ ಅದನ್ನು ಸ್ಟಾರ್ಟ್ ಮಾಡಿದ್ದು. ಓಕೆ. ನಮ್ಮ ಮಂಗಳೂರಿನ ಮಟ್ಟಿಗೆ ಇದು ಫಸ್ಟ್ ಅಟೆಂಪ್ಟ್ ಇದು. ಓಕೆ. ಮಂಗಳೂರಿಗೆ ಇದು ಬರುವಂಥ ಫಾರ್ ದ ಫಸ್ಟ್ ಟೈಮ್ ಮಂಗಳೂರಲ್ಲಿ ಬಂದಿದೆ, ಆ್ಯಂಡ್ ದ್ಯಾಟ್ ಟು ಫಾರ್ ದ ವೆಲ್ಫೇರ್ ಆಫ್ ದ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಗೆಟ್ ಇನ್ ಟು ಮೆಡಿಕಲ್ ಕೋರ್ಸ್. ಸೊ ಡೆಫಿನೆಟ್ಲಿ ನೀವು ಇದರಲ್ಲಿ ಜಾಯಿನ್ ಆಗಬೇಕು. ಬಟ್ ಹೇಗೆ, ಎಲ್ಲಿ, ಏನು? ಅಲ್ಲಿ ಬೇರೆ ಬೇರೆ ಟೈಪಿನ ಕೋರ್ಸ್ ಇದೆ. ಈಗ ಒಂದು ತಿಂಗಳ ಕೋರ್ಸ್ ನಡೀತಾ ಇದೆ. ಇನ್ನು ಕ್ರ್ಯಾಶ್ ಕೋರ್ಸ್ ಅಂತ ಶುರು ಆಗ್ತದೆ. 1 ತಿಂಗಳ ಕೋರ್ಸಲ್ಲಿ ನಾನು ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ಮೆಟೀರಿಯಲ್ ನೋಡ್ತಾ ಇರ್ತೇನೆ. ಕೆಮಿಸ್ಟ್ರಿ ಲೆಕ್ಚರರ್ ಹತ್ರ ಕೇಳ್ತಾ ಇದ್ದೇನೆ. ಫಿಸಿಕ್ಸಲ್ಲಿ ಕೇಳುವಾಗ ಆ ಸ್ಪೀಡ್ ಸೆಂಟ್ರಿಂದ ಬರುವಂಥ ಮೆಟೀರಿಯಲ್ ಭಾಳ ಚೆನ್ನಾಗಿದೆ. ಅವರು ಸ್ಪೀಡ್ ಮೆಟೀರಿಯಲ್ ಬುಕ್ ಕಳಿಸ್ತಾರೆ. ಆ ಮೆಟೀರಿಯಲ್ ಕೂಡ ಭಾಳ ಚೆನ್ನಾಗಿದೆ.
ಈ ಮಕ್ಕಳ ರೋಲ್ ಏನು, ಅವರ ಕ್ಲಾಸ್ ರೂಮಲ್ಲಿ ಬಂದು ಕೂತ್ಕೊಳ್ತಾರೆ, ದೊಡ್ಡ ಸ್ಕ್ರೀನ್ನಲ್ಲಿ ಅಲ್ಲಿ ಚೆನ್ನೈಯಲ್ಲಿ ಆಗುವಂಥ ಕ್ಲಾಸು ಅವರು ಕ್ಲಾಸ್ ಮಾಡ್ತಾ ಇದ್ದಾರೆ, ಅದಲ್ಲಿ ರಿಲೇ ಆಗ್ತದೆ, ಲೈವ್ ಸ್ಟ್ರೀಮ್. ವಂಡರ್ಫುಲ್. ಸೊ ಕಿಡ್ಸ್ ಕ್ಯಾನ್ ಲರ್ನ್ ಥಿಂಗ್ಸ್ ಇನ್ ಅ ಮಚ್ ಅಡ್ವಾನ್ಸ್ಡ್ ವೇ. ವೆರಿ ಗುಡ್. ಅದು ಅಲ್ಲದೆ ಅವರಿಗೆ ನಿಮಗೆ ಡೌಟ್ ಇದೆ, ಮಕ್ಕಳಿಗೆ ಡೌಟ್ ಇದೆ, ಅಲ್ಲೇ ಕ್ವಶನ್ ಕೇಳ್ಬೋದು ಅವರು. ಓಕೆ. ಕೂಡ ಅವರು ಉತ್ತರ ಕೊಡ್ತಾರೆ. ಓಕೆ. ಲರ್ನಿಂಗ್ ಬಹಳ ಈಸಿ ಆಗ್ತದೆ. ಮೇಕಿಂಗ್ ದ ಬೆಸ್ಟ್ ಯೂಸ್ ಆಫ್ ಡಿಜಿಟಲ್ ನೆಟ್ವರ್ಕ್. ಅದೇ ನೆಕ್ಸ್ಟ್ ಏನಂದ್ರೆ ಪ್ರತಿದಿನ ಬೆಳಗ್ಗೆ ಈಗ ಒಂದು ತಿಂಗಳ ಕೋರ್ಸಲ್ಲಿ ಫಸ್ಟ್ 1 hour ಟೆಸ್ಟ್ ಆಗ್ತದೆ. ಓಕೆ. 1 hour ಟೆಸ್ಟ್ ಆದ ನಂತರ ನೆಕ್ಸ್ಟ್ 8 to 9 ಟೆಸ್ಟ್. ಹಿಂದಿನ ದಿನ ಆದ ಕ್ಲಾಸಿನಲ್ಲಿ ಟೆಸ್ಟ್ ಮಾಡ್ತಾರೆ. ಓಕೆ. ಆಗ ಅದೇ ರೀತಿ ಹೋಗುವಾಗ ಸಂಜೆ 9 ರಿಂದ 7 ಗಂಟೆವರೆಗೆ ಕ್ಲಾಸ್ ಆಗ್ತದೆ. ಓಕೆ. ಒಂದು ಸ್ವಲ್ಪ ಬ್ರೇಕ್ ಇದೆ ಮಧ್ಯದಲ್ಲಿ, ಒಂದು 1 hour. ಆಮೇಲೆ ಪ್ರತಿ ಸಂಡೇ 3 hours ಎಕ್ಸಾಮ್ ಆಗ್ತದೆ. 3 hours ಎವ್ರಿ ಸಂಡೇ. ನಾನು ನೋಡಿದ ರೀತಿಯಲ್ಲಿ ಕ್ವಶನ್ ಪೇಪರ್ ನಮ್ಮ ನೀಟಲ್ಲಿ ಬರುವ ಟೈಪಲ್ಲೇ ಇದೆ. ಓಕೆ. ಬಹಳ ಚೆನ್ನಾಗಿದೆ, ಒಳ್ಳೆ ಪ್ರಾಕ್ಟೀಸ್ ಅದು. ನಾನು ಹೋಗಿ ನೋಡ್ತಾ ಇರ್ತೇನೆ ಕ್ವಶನ್ ಪೇಪರನ್ನು. ಪರ್ಟಿಕ್ಯುಲರ್ ಬಯಾಲಜಿಯಲ್ಲಿ ಕೆಮಿಸ್ಟ್ರಿ ಪಾರ್ಟಲ್ಲಿ ಕೆಮಿಸ್ಟ್ರಿ ಲೆಕ್ಚರ್ಸ್ ಅಂತ ಕೇಳಿದ್ದೇನೆ ನಾನು. ಚೆನ್ನಾಗಿದೆ ಕ್ವಶನ್, ಬಹಳ ಈಗಿನ ರೀಸೆಂಟ್ ಟೈಪಿನ ಕ್ವಶನ್ಸ್ ಅಲ್ಲಿ ಇದೆ. ವಂಡರ್ಫುಲ್. ಸೊ ಇಫ್ ಯು ಆರ್ ಅ ಸೆಕೆಂಡ್ PU ಸ್ಟೂಡೆಂಟ್ ಅಥವಾ ಫಸ್ಟ್ PU ಅಥವಾ ಯಾವುದೇ ಕ್ಲಾಸಲ್ಲಿ ಇದ್ದರೂ MBBS ನಿಮ್ಮ ನೆಕ್ಸ್ಟ್ ಡ್ರೀಮ್ ಆದರೆ ಯಾವ ರೀತಿ ಮಾಡ್ಬೋದು, ಹೇಗೆ ಮಾಡ್ಬೋದು, ಇದರ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳು, ನೀಟ್ ಎಕ್ಸಾಮ್ಸ್ ಬಗ್ಗೆ ಹಾಗೂ ಸ್ಪೀಡ್ ಸ್ಯಾಟಲೈಟ್ ಕೋಚಿಂಗ್ ಸೆಂಟರ್ ಇದರ ಬಗ್ಗೆ ಮಾತಾಡೋಣ. ಬಟ್ ರೈಟ್ ನಾವು ಒಂದು ಪುಟ್ಟ ವಿರಾಮ. ವಿಲ್ ಸಿ ಯು ಸೂನ್. ನಮಸ್ಕಾರ. ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ಮೆಡಿಕಲ್ ಪ್ರೊಫೆಷನ್ ಇಸ್ ಅ ವೆರಿ ನೋಬಲ್ ಪ್ರೊಫೆಷನ್ ಅಂತಾರೆ. ಆದರೆ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಹೊರಗೆ ಹೋಗೋದು ಸ್ವಲ್ಪ ಕಷ್ಟ. ಮುಂಚೆ ಫಿನಾನ್ಷಿಯಲಿ ಕಷ್ಟ ಇತ್ತು, ಇವಾಗ ಪ್ರಿಪ್ರೇಷನಲ್ಲೇ ಕಷ್ಟ ಆಗುತ್ತೆ. ಅದನ್ನು ಈಸಿ ಮಾಡೋಕ್ಕೆ ಈ ಕಾರ್ಯಕ್ರಮ. ನನ್ನ ಜೊತೆ ಇಷ್ಟೊತ್ತು ಮಾತಾಡ್ತಿದ್ದು ಡಾಕ್ಟರ್ ಕೆ ರಾಜೇಂದ್ರ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಿದ್ವಿ ನೀಟ್ ಎಕ್ಸಾಮ್ಸ್ ಬಗ್ಗೆ. ಈ ಎಕ್ಸಾಮ್ಸ್ ಯಾವ ರೀತಿ 2016 ನಂತರ ಇಂಟ್ರೊಡ್ಯೂಸ್ ಆದ ನಂತರ MBBS ಎಕ್ಸಾಮ್ಸ್ ಸೀಟ್ಸ್ ಯಾವ ರೀತಿ ಅಲಾಟ್ಮೆಂಟ್ ಇರುತ್ತೆ, ಆಮೇಲೆ ಮೆಡಿಕಲ್ ಕಾಲೇಜ್ ಯಾವ ರೀತಿ ನೀವು ಜಾಯ್ನ್ ಆಗ್ಬೋದು, ಇದೆಲ್ಲ ಕೇಳಾಯಿತು. ನಾವು ವಿ ಆರ್ ಟಾಕಿಂಗ್ ಅಬೌಟ್ ಸ್ಪೀಡ್ ಸ್ಯಾಟಲೈಟ್ ಕೋಚಿಂಗ್ ಸೆಂಟರ್. ಈ ಒಂದು ಸ್ಪೀಡ್ ಸ್ಯಾಟಲೈಟ್ ಕೋಚಿಂಗ್ ಸೆಂಟರ್ ಬಗ್ಗೆ ನೀವು ಆವಾಗಲೇ ಹೇಳಾಯ್ತು ಸರ್. ಆದರೆ ಯಾರಾದರೂ ಮಿಸ್ ಮಾಡಿದರೆ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತಿಳಿಸ್ಬೋದಾ ನಮ್ಮ ವ್ಯೂವರ್ಸ್ಗೆ? ಈಗ ಮೇ 7ಕ್ಕೆ ನೀಟ್ ಎಕ್ಸಾಮ್ ಆಗ್ತದೆ. ಥ್ರೂಔಟ್ ಇಂಡಿಯಾ ಒಂದೇ ಕ್ವಶನ್ ಪೇಪರ್ ಆಗೋದು. ಅಲ್ಲಿ ಎಲಿಜಿಬಿಲಿಟಿ ಸಿಕ್ಕೋದು ಬಹಳ ಕಷ್ಟ. ಓಕೆ. ಒಳ್ಳೆ ಮಕ್ಕಳು ಸಿಗ್ತದೆ. ಸಿಕ್ಕದಿದ್ದವರಿಗೆ ಮೆಡಿಕಲ್ ಮಾಡಲೇಬೇಕಂತ ಆಸೆ ಇದೆ. ಅವರೇನು ಮಾಡ್ಬೋದು? ಅವರಿಗೆ ಇದನ್ನು ಸೇಮ್ ಪ್ರೋಸೆಸ್ ರಿಪೀಟ್ ಮಾಡಬೇಕು ಅವರು. ಓಕೆ. ದ ಸೇಮ್ ಪ್ರಾಸೆಸ್ ಆಫ್ ಯಾವುದು ಲರ್ನಿಂಗ್ ಆ್ಯಂಡ್ ಎಕ್ಸಸೈಸಿಂಗ್. ಓಕೆ. ಓಕೆ. ಅದರ ಬದಲು ಸ್ಪೀಡ್ ಸೆಂಟರಲ್ಲಿ ನಾವು ಕ್ರ್ಯಾಶ್ ಕೋರ್ಸ್ ಶುರು ಮಾಡ್ತೇವೆ. ಓಕೆ. ಕ್ರ್ಯಾಶ್ ಕೋರ್ಸ್ ಅಂದರೆ ಈ ನೀಟ್ ಎಕ್ಸಾಮ್ ಆಗಿ ರಿಸಲ್ಟ್ ಬಂದ ಕೆಲವು ದಿನದಲ್ಲಿ ನಾವು ಥ್ರೂಔಟ್ 1 ವರ್ಷ ಕೋರ್ಸ್ ನಡೀತಾ ಇದೆ. 9 ತಿಂಗಳ ಕೋರ್ಸ್, 9 months ಆಫ್ ಕೋರ್ಸ್ ಓನ್ಲಿ ಫಾರ್ ದ ಎಂಟ್ರೆನ್ಸ್ ಎಕ್ಸಾಮ್ ನಡೀತಾ ಇದೆ. ಅದಕ್ಕೆ ಬಂದು ಸೇರಿದರೆ ಮೆಡಿಕಲ್ ಆಗುವುದರಲ್ಲಿ ಏನು ಸಂಶಯ ಇಲ್ಲ. ಓಕೆ. ಅಷ್ಟು ಡೀಟೇಲ್ ಆಗಿ ಅಲ್ಲಿ ಮೆಟೀರಿಯಲ್ ಬರ್ತಾ ಇದೆ, ಕ್ಲಾಸ್ ನಡೀತಾ ಇದೆ. ಅದು ಮಕ್ಕಳು ಅದರ ಪ್ರಯೋಜನ ಪಡ್ಕೊಂಡ್ರೆ ಯಾವತ್ತೂ ಒಳ್ಳೇದಂತ. ಜಸ್ಟ್ ಟು ಆ್ಯಡ್ ಆನ್ ಟು ದ್ಯಾಟ್, ಯಾರಾದರೂ ನೀವು ಅಂದ್ಕೊಂಡ್ರೆ ನಾನು 9 months ನಾನು ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ, ಯು ಆರ್ ನಾಟ್ ವೇಸ್ಟಿಂಗ್ ದ 9 months, ವೆರಿನ್ ಯು ಆರ್ ಪ್ರಿಪೇರಿಂಗ್ ದ 9 months ಟು ಗೆಟ್ ಯುವರ್ ಸೀಟ್ ಕನ್ಫರ್ಮ್ಡ್ ವಿತ್ ದ ನೀಟ್ ಎಕ್ಸಾಮ್. ವಂಡರ್ಫುಲ್. ಸೊ ನೀಟ್ ಎಕ್ಸಾಮ್ಸ್ ಬಗ್ಗೆ ಮಾತಾಡಾಯಿತು, ಸ್ಪೀಡ್ ಸ್ಯಾಟಲೈಟ್ ಕೋಚಿಂಗ್ ಸೆಂಟರ್ ಬಗ್ಗೆ ಮಾತಾಡಾಯಿತು. ನಾವು ಯಾರೆಲ್ಲ ಈ ಎಕ್ಸಾಮ್ಸ್ ಬರೀತಿದ್ದಾರೋ ಫಾರ್ ದೇರ್ ಬೇಸಿಕ್ ಆ್ಯಂಡ್ ಜನರಲ್ ಐಡಿಯಾ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮೆಡಿಕಲ್ ಕಾಲೇಜಸ್ಗಳಿವೆ? ನಮ್ಮ ಕರ್ನಾಟಕದಲ್ಲಿ 5,000 ಟೋಟಲ್ ಸೀಟ್ ಇರೋದು. ಇದು 53 ಮೆಡಿಕಲ್ ಕಾಲೇಜ್ ಇದೆ. 52 ಮೆಡಿಕಲ್ ಕಾಲೇಜ್ ಇದೆ. ಅದರಲ್ಲಿ 14 ಗವರ್ಮೆಂಟ್ ಕಾಲೇಜ್ ಸೇರಿದರೆ ಫೀಸ್ ಭಾಳ ಕಡಿಮೆ. ಮತ್ತು 25 ಪ್ರೈವೇಟ್ ಅನ್ಏಡೆಡ್ ಕಾಲೇಜ್. ಅಲ್ಲಿ ಬೈ ಮೆರಿಟ್ ಅಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಫೀಸ್ ಜಾಸ್ತಿ ಇರ್ತದೆ, ಯಾಕಂದ್ರೆ ಅವರಿಗೆ ಕಾಲೇಜ್ ರನ್ ಮಾಡಬೇಕಲ್ಲ. ಅಲ್ಲೆಲ್ಲ ಕಾಲೇಜಲ್ಲಿ ಸ್ಟಾಫಿನವರಿಗೆ ಸ್ಯಾಲರಿ ಕೊಡಬೇಕಾದ್ರೆ ಮಕ್ಕಳಿಂದ ಸಿಕ್ಕಿದ್ದನ್ನೇ ಕೊಡಬೇಕಾಗ್ತದೆ. ಗವರ್ಮೆಂಟ್ ಕಾಲೇಜಲ್ಲಿ 13 ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ ಕಾಲೇಜ್ ಇದೆ. ಸಮೇತ ನೀಟ್ ಎಕ್ಸಾಮ್ ಆದ್ರೆ ಮಾತ್ರ ಎಲಿಜಿಬಿಲಿಟಿ ಬರ್ತದೆ. ಸೊ ಬೇಸಿಕಲಿ ಅರ್ಥ ಮಾಡ್ಕೊಳ್ಳೋದು ಏನಂತಂದ್ರೆ ನೀಟ್ ಎಕ್ಸಾಮ್ ಬರೆಯದೆ ಯಾರಿಗೂ ಮೆಡಿಕಲ್ ಸೀಟ್ ಸಿಗೋದೇ ಇಲ್ಲ. ಸೊ ವಿ ರಿಯಲಿ ಗಾಟ್ ಟು ನೋ ದ ನಂಬರ್ ಆಫ್ ಕಾಲೇಜಸ್ ವಿ ಹ್ಯಾವ್. ಎಷ್ಟು ಮೆಡಿಕಲ್ ಸೀಟ್ಸ್ ಇದೆ ಇನ್ಕ್ಲೂಡಿಂಗ್ ಡೆಂಟಲ್ ಆ್ಯಂಡ್ ದ ಜನರಲ್ ಮೆಡಿಸಿನ್? ಎಷ್ಟು ಸೀಟ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ? 5,500 MBBS ಸೀಟ್, ಮತ್ತೆ ಡೆಂಟಲ್ 2,500 ಡೆಂಟಲ್ ಸೀಟ್ ಇದೆ. 2,500 ಡೆಂಟಲ್ ಸೀಟ್ಸ್ ಇದೆ. ಸೊ ದ್ಯಾಟ್ ಇಸ್ ದ ಎಕ್ಸಾಕ್ಟ್ ನಂಬರ್ ಆಫ್ ಸೀಟ್ಸ್ ವಿ ಹ್ಯಾವ್. ಇದರಲ್ಲಿ ರ್ಯಾಂಕ್ ಪಬ್ಲಿಷ್ ಆದಾಗ
ಕರ್ನಾಟಕದ ಸ್ಟೂಡೆಂಟಿಗೆ ರ್ಯಾಂಕ್ ಪಬ್ಲಿಷ್ ಆಗಿ ಸಪ್ರೇಟ್ ರ್ಯಾಂಕ್ ಬರ್ತದೆ, 1, 2, 3 ರ್ಯಾಂಕ್ ಬರ್ತಾ ಇದೆ. ಓಕೆ. ಅದರಲ್ಲಿ 85% ಸೀಟ್ ಕರ್ನಾಟಕದ ಮಕ್ಕಳಿಗೆ, ಕರ್ನಾಟಕದಲ್ಲಿ ಅವರ ಅಂತಂದರೆ 85 ಸೀಟ್ ಕರ್ನಾಟಕದ ಮಕ್ಕಳಿಗೆ ಮಾತ್ರ ರಿಸರ್ವ್ ಆಗಿರುತ್ತೆ. 15% ಸೀಟು ಔಟ್ಸೈಡ್ ಕರ್ನಾಟಕದವರಿಗೆ ಹೋಗ್ತದೆ. ಓಕೆ. ಅದೇ ರೀತಿ ನಮ್ಮ ಕರ್ನಾಟಕ ಮಕ್ಕಳಿಗೂ ಸಮೇತ ಬೇರೆ ಸ್ಟೇಟಲ್ಲೂ ಟ್ರೈ ಮಾಡ್ಬೋದು. ಓಕೆ, ಸೊ ದೇ ಕ್ಯಾನ್ ಆಲ್ಸೋ ಟ್ರೈ ಔಟ್ಸೈಡ್. ವೆರಿ ಗುಡ್. ಸೊ ಬೇಸಿಕಲಿ ನಮ್ಗೆ ಅರ್ಥ ಮಾಡ್ಕೊಳ್ಳೋ ವಿಷಯ ಏನಂತಂದರೆ 5000 ಸೀಟ್ಸ್ ಇನ್ ಅನ್ ಆವ್ರೇಜ್ ನಮ್ಮ ಹತ್ರ ಇದೆ, ವಿಚ್ ಮೀನ್ಸ್ ಇಟ್ಸ್ ಅ ವೆರಿ ಟಫ್ ಕಾಂಪಿಟೇಷನ್ ಅಂತ ಕೂಡ ಹೇಳ್ಬೋದು. ಅದಕ್ಕೋಸ್ಕರ ನೀಟ್ ಎಕ್ಸಾಮ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀವು ತಗೊಳ್ಳೋದಂತಾದರೆ ಯು ಡೆಫಿನೆಟ್ಲಿ ನೀಡ್ ಎಕ್ಸ್ಪರ್ಟ್ಸ್ ಅಡ್ವೈಸ್ ಆ್ಯಂಡ್ ಅ ಲಿಟಲ್ ಬಿಟ್ ಆಫ್ ಎಕ್ಸ್ಪರ್ಟ್ ಟಚ್. ಸರ್, ಮತ್ತೊಮ್ಮೆ ಎಟ್ ದಿ ಎಂಡ್ ಇಫ್ ಯು ಕುಡ್ ರಿಪೀಟ್ ಅಬೌಟ್ ದ ಸ್ಪೀಡ್ ಸ್ಯಾಟಲೈಟ್ ಕೋಚಿಂಗ್ ಸೆಂಟರ್ ಇನ್ ಮ್ಯಾಂಗ್ಳೂರ್, ಎಲ್ಲಿದೆ, ಯಾವ ರೀತಿ ಮಕ್ಕಳು ಇದನ್ನು ಅಪ್ರೋಚ್ ಮಾಡ್ಬೋದು? ಸ್ಪೀಡ್ ಸ್ಯಾಟಲೈಟ್ ಸೆಂಟರ್ ಮಂಗಳೂರಿನಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿದೆ. ಇಂದಿರಾ ಹಾಸ್ಪಿಟಲ್ 2nd ಫ್ಲೋರಲ್ಲಿ ಮಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ ಈಗ ಒಂದು ತಿಂಗಳ ಕೋರ್ಸ್ ನಡೀತಾ ಇದೆ. ಮಕ್ಕಳು ಬರ್ತಾರೆ, ಆನ್ಲೈನ್ ಕೋಚಿಂಗ್ ಆಗ್ತಾ ಇದೆ, ಎಕ್ಸಾಮ್ ನಡೀತಾ ಇದೆ, ಎಲ್ಲ ಇನ್ನು ಕೆಲವು ದಿನದಲ್ಲಿ ಎಕ್ಸಾಮ್ಗೆ ಹೋಗ್ತಾ ಇರೋದು. ಆಮೇಲೆ ಎಕ್ಸಾಮ್ ಆದ ನಂತರ ಕ್ರ್ಯಾಶ್ ಕೋರ್ಸ್ ಶುರು ಮಾಡ್ತೇವೆ ನಾವು. ಓಕೆ. ಕ್ರ್ಯಾಶ್ ಕೋರ್ಸ್ ಈ ಎಕ್ಸಾಮ್ ಆದ ನಂತರ ಒಂದು ಸಣ್ಣ ಗ್ಯಾಪ್ ಕೊಟ್ಟು ಅಲ್ಲಿ ನಾವು ಇಮಿಡಿಯೇಟ್ ಆಗಿ ಶುರು ಮಾಡ್ತೇವೆ. ಅದಕ್ಕೆ ಅವರದೇ ಟೈಮ್ ಇದೆ. ನಾವು ಬೇಕಾದ ಮಾಡಲಿಕ್ಕೆ ಎಂಟೈರ್ ಇಂಡಿಯಾಕ್ಕೆ ಒಟ್ಟಿನಲ್ಲಿ ಅದು ಕ್ಲಾಸ್ ಆಗುವಂಥ. ಎಸ್, ಇಟ್ ಇಸ್ ಅ ಡಿಜಿಟಲ್ ಪ್ಲಾಟ್ಫಾರ್ಮ್. ಸೊ ಚೆನ್ನೈಯಲ್ಲಿ ಆಗುವಂತಹ ಕ್ಲಾಸಸ್ಗಳನ್ನು ನಾವು ಮಂಗಳೂರಲ್ಲಿ ಕೂತು ನೋಡ್ಬೋದು, ವಿಚ್ ಇಸ್ ಅನ್ ಅಡ್ವಾಂಟೇಜ್. ಸೊ ಟೈಮ್ ಟೇಬಲ್ ರಿಜಿಡ್ ಇರುತ್ತೆ, ಸ್ಕೆಡ್ಯೂಲ್ಡ್ ಇರುತ್ತೆ, ಬರೀ ಅದನ್ನು ಫಾಲೋ ಮಾಡಿದ್ರೆ ಆಯಿತು. ಪ್ಲಸ್ ಎಕ್ಸಾಮಿನೇಷನ್ಸ್ ಕೂಡ ಇರುತ್ತೆ. ಯಾವ ರೀತಿ ಎಕ್ಸಾಮಿನೇಷನ್ಸ್ ಬರುತ್ತೆ ಸರ್? ಒಂದು ಅದು ಸ್ಪೀಡ್ ನೀವು ಸೇರಿ ಅಥವಾ ಎಲ್ಲಿ ಯಾವ ಕೋರ್ಸ್ ಸೇರಿ ಸಮೇತ ಕ್ಲಾಸನ್ನು ಕಟ್ ಮಾಡಬಾರ್ದು. ಈಗಿನ ಮಕ್ಕಳಿಗೆ ಏನಾಗಿದೆ, ಕೆಲವು ದಿನ ಬರೋದು, ಕೆಲವು ದಿನ ಬರದೇ ಇರೋದು. ಆ ಥರ MBBS ಮಾಡಬೇಕು ಅಥವಾ ಇಂಜಿನಿಯರಿಂಗ್ ಆಗಲಿ ಮಾಡಬೇಕಾದ ಸಮೇತ ನೀವು ಯಾವುದೇ ಕ್ಲಾಸನ್ನು ಮಿಸ್ ಮಾಡಬಾರ್ದು. ಕ್ಲಾಸ್ ಮಿಸ್ ಮಾಡಿದ್ರೆ ಏನಾಗ್ತದೆ, ಆ ಕಂಟಿನ್ಯೂಟಿ ಇಲ್ಲ, ಆಗ ನೆಕ್ಸ್ಟ್ ಪೋರ್ಷನ್ ಅರ್ಥ ಆಗುವುದಿಲ್ಲ. ಆದ್ದರಿಂದ ಯಾರೇ ನಮ್ಮಲ್ಲಿ ಸೇರಿದರೆ, ಸ್ಪೀಡ್ ಸೆಂಟ್ರಿಗೆ ಸೇರಿದವರಾಗಲಿ ಅಥವಾ ಉಳಿದ ಮಕ್ಕಳಾಗಲಿ, ಯಾವತ್ತೂ ಕ್ಲಾಸನ್ನು ಕಂಟಿನ್ಯೂ ಆಗಿ ಅಟೆಂಡ್ ಆಗ್ತಾ ಇರಬೇಕು, ರೆಗ್ಯುಲರ್ ಆಗಿ ಓದಬೇಕು. So it is a discipline that we need to follow when we get into this course. National Eligibility Cum Entrance Test ಬಗ್ಗೆ ಮಾತಾಡಿದ್ವಿ, which is something new. 2016 ಅಲ್ಲಿ ಸ್ಟಾರ್ಟ್ ಆದದ್ದು, ಆ್ಯಂಡ್ ಅದಕ್ಕಿಂತಲೂ ಹೊಸ್ತು ನಮ್ಮ ಮಂಗಳೂರಲ್ಲಿ ಸ್ಟಾರ್ಟ್ ಆದದ್ದು, ದಟ್ ಇಸ್ ಸ್ಪೀಡ್ ಸ್ಯಾಟಲೈಟ್ ಕೋಚಿಂಗ್ ಸೆಂಟರ್. ಇದ್ರ ಬಗ್ಗೆ ಇಷ್ಟೊತ್ತು ಮಾತಾಡುವಂಥ ಡಾಕ್ಟರ್ ಕೆ ರಾಜೇಂದ್ರ ನಮ್ಮ ಜೊತೆ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಆನ್ ದ ಶೋ. ಇಟ್ ವಾಸ್ ರಿಯಲಿ ವಂಡರ್ಫುಲ್ ಇನ್ಫಾರ್ಮೇಷನ್. ಆ್ಯಂಡ್ ಇಂಥ ವಿಷಯ ಇನ್ನಷ್ಟು ನಾವು ತಿಳಿಬೇಕು. ಇನ್ ಕೇಸ್ ಯು ಆರ್ ಅ 2nd PU ಸ್ಟೂಡೆಂಟ್, ಐ ಹೋಪ್ ದಿಸ್ ಶೋ ವಾಸ್ ವೆರಿ ಹೆಲ್ಪ್ಫುಲ್. ಇನ್ನಷ್ಟು ಸುದ್ದಿಗಳಿರುತ್ತೆ, ಇನ್ನಷ್ಟು ಕಾರ್ಯಕ್ರಮಗಳಿರುತ್ತೆ. ನೋಡ್ತಾ ಇರಿ V4 News 24/7.